Hi. Welcome back to channel. Welcome back to my YouTube channel. ತುಂಬ ದಿನ ಆಯಿತು ವಿಡಿಯೋ ಎಲ್ಲ ಮಾಡಿದೆ. ಸ್ವಲ್ಪ ಬ್ಯುಸಿ ಇದ್ದೆ ಕಾರಣಾಂತರಗಳಿಂದ. ಹಾಗೆ ಕೆಲವೆಲ್ಲ ವಿಡಿಯೋ ಮಾಡಿದ್ದೀನಿ, ಬಟ್ ಅದನ್ನ ಎಡಿಟ್ ಮಾಡಿ ಟೈಮ್ ಸಿಗ್ತಲ್ಲ, ಹಾಗಾಗಿ ಎಲ್ಲ ಪೆಂಡಿಂಗ್ ಇದೆ. ಇದು ಸಂಡೇ, ಹಾಗಾಗಿ ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ವಿ. ಹಾಗೆ ಸೌಮ್ಯನಿಗೆ ಡ್ರೆಸ್ ಬೇಕಂತೆ, ಹಾಗೆ ಒಂದು ನಾವು ಶಾಪಿಂಗ್ ಹೋಗುವ ಅಂತ ಹೊರಟ್ವಿ. ಒಬ್ಬೆ ಗೆಳ್ತಾ ಉಂಟು, ಬರ್ತದಲ್ಲ ಅನ್ಸುತ್ತೆ. ಬೆಂಗಳೂರಿಗ ಇಲ್ಲಿ ಬರ್ತದ ಇಬ್ರು. ಒಬ್ಳು ಬಂದ್ಲು, ಎರಡು ಬರ್ತಾರೆ. ಅಡಿ ಲಿಕ್ಕು ಡೋರ್ ಬೋರ್ದಿದ್ದಿ. ಹಾಗೆ ಇನ್ನೊಬ್ಳು ಅಲ್ಲಿ ಗೇಟ್ ತೆಗಿಲಿಕ್ಕೆ ಹೋಗಿದ್ದಾಳೆ. ಹಾಗೆ ಹೋಗಿ ಶಾಪಿಂಗ್ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡು ಹೊರಟಿದ್ವಿ. ಈಗ ನೋಡ್ಬೇಕು, ಡ್ರೆಸ್ ಬೇಕಂತ ಅವಳಿಗೆ. ಯಾವ್ದು ಡ್ರೆಸ್ ತಗೋಬೇಕು ಏನಂತೇಳಿ ಹೋಗಿ ನೋಡ್ಬೇಕು. ಆಕ್ಚುಲಿ ನಾವು ಹೆಚ್ಚಾಗಿ ಮಂಗಳೂರು ಸಿಟಿ ಹೋಗ್ತಿದ್ವಿ, ಬಟ್ ಇವತ್ತು ಹೊಸ ಅಂಗಡಿ ಓಪನ್ ಆಗಿದೆ ಅಂತ, ಹಾಗೆ ಅಲ್ಲಿ ಹೋಗಿ ನೋಡುವ ಅಂತ, ಕಲೆಕ್ಷನ್ ಹೇಗಿದೆ ಅಂತೇಳಿ. ನಮ್ಗಲ್ಲ, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ, ಅವ್ರಿಗೆ ಕಲೆಕ್ಷನ್ ಇದ್ರೆ ಮಾತ್ರ ಅವರಿಗೊಂದು ಖುಷಿ. ಹೋಗಿ ನೋಡ್ಬೇಕು ಕಲೆಕ್ಷನ್ ಹೇಗಿದೆ ಅಂತ ಅಲ್ಲಿ ನೋಡ್ಕೊಂಡು ನಿಮಿಷ ತೋರಿಸ್ತೀವಿ. ನೋಡೋಣ ಹೋಗುವ. ನಾವು ಬೇಗನೆ ಹೋಗ್ಬೇಕು ಅಂತ ಇದ್ವಿ. ಅಡಿಗೆ ಆಗುವ ಅಷ್ಟೊತ್ತಿಗೆ ಗಂಟೆ 12:30 ಕಳೀತು. ಈಗ ಎಷ್ಟು 12:50 ಆಯ್ತು. 1 ಗಂಟೆಗೆ 10 ನಿಮಿಷ ಇರುದಷ್ಟೇ. ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ಬೇಗ ಹೋಗಿದ್ರೆ ಹಾಗೆ ಊಟ ಮಾಡಿ ಮತ್ತೆ ಇಲ್ಲದೆ ಸಂಜೆ ಹೋಗ್ಬೋದಿತ್ತು. ನಮ್ಗೆ ನಾವು ಒಮ್ಮೆ ಸಂಡೆ ಅಲ್ವಾ ಇವತ್ತು, ನಾವು ಮಧ್ಯಾಹ್ನ ನಂತರ ಹೋಗೋಣ ಅಂತ ಇದ್ವಿ. ಕೆಲವು ಶಾಪ್ ಎಲ್ಲ ಕ್ಲೋಸ್ ಇರ್ತದಲ್ವಾ, ಹಾಗೆ ಬೆಳಿಗ್ಗೆನೆ ಹೊರಟ್ವಿ. ಬೆಳಿಗ್ಗೆ ಅಂತ ಈಗ ಮಧ್ಯಾಹ್ನ ಆಯ್ತು, ಗಂಟೆ 12:30. ಮೋಡ ಆಗಿದ್ರಿಂದ ಗೊತ್ತಾಗಲ್ಲ. ಓಪನ್ ಇದ್ರೆ ಚಾನ್ಸ್, ಇಲ್ಲದಿದ್ರೆ ಹೋಗಿ ಸುಮ್ಮನೆ ಬರ್ಬೇಕಷ್ಟೇ. ಲಿಖಿತ ದಾದ ಅಂತ ಲಿಖಿತ ಅವ್ರು ಸುಮ್ಮನೆ ಕೂತಿದ್ದಾಳೆ, ಸುದ್ದಿ ಇಲ್ಲ. ಸೈಲೆಂಟ್ ಆಗಿ. ಆ ಸದ್ದು ನಾನೇ ಸದ್ದು ಮಲ್ಕುಜರ್. ಅವನಿಗೆ ಇನ್ನು 1.5 ತಿಂಗಳು ಇರುದಲ್ಲ ಸ್ಕೂಲಿಗೆ, ಹಾಗೆ ಜಾಲಿ ಅವನಿಗೆ. ಮತ್ತೆ ಸದ್ಯ ಬಿಸಿ. ಆಮೇಲೆ ನೋಡ್ಲಿಕ್ಕೆ ಸಿಗಲ್ಲ. ಮತ್ತೆ ನಾವು ವಿಡಿಯೋದಲ್ಲಿ ಕಮ್ಮಿ, ಸಂಡೆ ಮಾತ್ರ ಬರೋದು. ಬರೆಯುವುದು. ಅವರ ಶಾಪ್ ಇರೋದು ಇಲ್ಲೇ ಅಂತೆ, ನಮ್ಮ ಕುಲಶೇಖರ ಪೋಸ್ಟ್ ಆಫೀಸ್ ಸ್ವಲ್ಪ ಹಿಂದೆ, ಶಕ್ತಿನಗರ ಜಂಕ್ಷನ್ ಸ್ವಲ್ಪ ಮುಂದೆ, ನಡುವಲ್ಲಿ ಬರುತ್ತೆ, ಗ್ರೌಂಡ್ ಇದೆ, ಇಲ್ಲೇ ಇರುವುದಂತ ಹೇಳಿ ನಮಗೆ ಗೊತ್ತಾಗಿದೆ. ಓಪನ್ ಉಂಟು, ಓಪನ್ ಇದೆ ನೋಡಿ. ಇದೆ ಶಾಪ್ ಹೆಸರು ಎಂಜಿ ಪದಾರಿಯವು ಒನ್ ಬ್ಲಾಸಮ್ಸ್ ಎಂಜ ಬುಟಿಕಾ. ಹಾಂ ನೋಡಿದೆ ಶಾಪು. ಓಕೆ, ಒಳಗೆ ನೋಡುವ ಹೇಗಿದೆ ಅಂತೇಳಿ. ನಾವೀಗ ಶಾಪಿಗೆ ಒಳಗೆ ಬಂದಾಯ್ತು. ಇವರು ಆಲ್ರೆಡಿ ತೋರಿಸಿದ್ದಾರೆ ನೇಮ್ ಏನು ಅಂತ. ಇಲ್ಲಿ ನೋಡಿ ಕಲೆಕ್ಷನ್ ಅಲ್ಲಿ ನಿಮ್ಗೆ ಹೀಗೆ ಉಂಟು ಸೇಮ್. ನನಗೆ ಇದೊಂದು ಇಷ್ಟ ಆಯ್ತು. ಜಸ್ಟ್ ಇದೊಂದು ಇಲ್ಲಿ ನನಗೆ ಕೆಲಸ ಕಮ್ಮಿ, ಯಾಕಂದ್ರೆ ಇಲ್ಲಿ ನಮ್ಮ ಡ್ರೆಸ್ ಇಲ್ಲ, ಎಲ್ಲ ಲೇಡೀಸ್ ಡ್ರೆಸ್ ಉಂಟು ಮತ್ತು ಮಕ್ಕಳದುಂಟು ಅಷ್ಟೇ. ಹಾಗಾಗಿ ನನಗೆ ಕೆಲಸ ಕಮ್ಮಿ. ಇದೆರಡರಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸಂದಾವ ಗೊತ್ತಿಲ್ಲ ನಿಕ್ಕು ಕಂಫರ್ಟಬಲ್ ಕಲರ್ಸ್, ಬಟ್ ಇದಕ್ಕೇನು ಇದರಲ್ಲಿ ಬೇರೆ ಕಲರ್ಸ್ ಅಂತ? ಇದರಲ್ಲಿ ಸಿಂಗಲ್ ಪೀಸ್ ಅಷ್ಟೇ. ಬೇರೆ ಕಾಟನ್ ಅಲ್ಲಿ ನಿಮಗೆ ಬೇಕಾದ್ರೆ ಸ್ವಲ್ಪ ಇಲ್ಲ ಇದು ಕಾಟನ್ ಅಲ್ಲಿ ಒಳ್ಳೆ ಕಾಣ್ತದೆ. ಇದು ಇಂಡೋ ವೆಸ್ಟರ್ನ್ ಕೂಡ ಮಾಡ್ಬೋದು. ಓಕೆ ಓಕೆ, ಎಲ್ಲ ನೋಡಿದ್ರೆ ಕನ್ಫ್ಯೂಸ್ ಆಗ್ತದೆ.
ಇದು ಮತ್ತೆ ಕ್ರಾಪ್ ಟಾಪ್ ಆಗಿ ಸ್ವಲ್ಪ ಒಳ್ಳೆ ಪ್ರಿಂಟ್. ಇದು ವೆಸ್ಟರ್ನ್ ಕೂಡ ಆಗ್ಬೋದು, ಇಂಡಿಯನ್ ಕೂಡ, ಇಂಡೋ ವೆಸ್ಟರ್ನ್ ಆಗಿ ಡಿಸೈನ್ಸ್ ಅಂತ ಒಂದು ನೆಟ್ ಇದೆ. ನಾಳೆ ಹೂ ಪರ್ಚೇಸ್ ಮಾಡ್ಬೋದು. ವೈಟಿಗೆ ತಂದು ಡಿಫ್ರೆಂಟ್ ಅಂದು ಚೆಸ್ ಟೈಪ್. ಓಕೆ. ಆದ್ರೆ ಕಲೆಕ್ಷನ್ಸ್ ಇದೆ ತುಂಬಾ ಅಲ್ಲ? ಹೌದು, ವೆಸ್ಟರ್ನ್ ಕ್ರಾಪ್ ಟಾಪ್ಸ್, ಟೋಟಲ್ ವೆಸ್ಟರ್ನ್ ಕೂಡ ಇದೆ. ಓಕೆ, ಸ್ವಲ್ಪ ತೋರಿಸಿ, ನಮ್ಮ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ ಅವ್ರಿಗೆ ಈಸಿ ಆಗುತ್ತೆ. ಅಂದ್ರೆ ಈಗ ನಾರ್ಮಲ್ ಜಾಸ್ತಿ ಈ ತರನೇ ತಗೊಳ್ಳೋದು ಜಾಸ್ತಿ. ಹೌದು, ಕರೆಕ್ಟ್. ಸೊ ಕ್ರಾಪ್ ಟಾಪ್ಸ್ ಇದೆ. ಬೇರೆ ಕಡೆ ಹುಡುಕ್ಬೇಕಾದ್ರೆ ಎಲ್ಲ ರಾಶಿ ಆಗ್ತಾರೆ, ನಮ್ಗೆ ಕನ್ಫ್ಯೂಸ್ ಆಗ್ತದೆ. ಇಲ್ಲಿ ಈಸಿ ಇದೆ, ಸೆಲೆಕ್ಷನ್ಸ್ ಇದೆ. ಸೈಡ್ ಒನ್ ಶೋಲ್ಡರ್ ಗೆ ಕೂಡ ಬರ್ತದೆ ಕ್ರಾಪ್ ಟಾಪ್ಸ್. ಓಕೆ, ಇದು ಒನ್ ಸೈಡ್ ಹೀಗೆ ಬರ್ತದೆ, ಹೀಗೆ ಒನ್ ಶೋಲ್ಡರ್. ಒಂದು ಕೈ ಮಾತ್ರ. ಮತ್ತೆ ಸ್ಟ್ರಾಪ್ಸ್ ಕೂಡ ಬರ್ತದೆ, ಫುಲ್ ಕ್ರಾಪ್ ಟಾಪ್ಸ್. ಈಗ ಕ್ರಾಪ್ ಟಾಪ್ಸ್ ಎಲ್ಲ ತುಂಬಾ ಫಾರ್ಮಲ್ಸ್ ಕೂಡ ಇದೆ. ಮತ್ತೆ ಹೀಗೆ ಇತ್ತು ಟಾಪ್ಸ್. ಕ್ರಾಪ್ ಟಾಪ್ಸ್ ಎಲ್ಲ ಫ್ಯಾಷನ್. ಮತ್ತೆ ಇದು ಸ್ಲೀವ್ಲೆಸ್ ವಿತ್ ಟರ್ಟಲ್ ನೆಕ್ ಫ್ಯಾಷನ್. ಈಗ ಕ್ಯಾಶುವಲ್ ವೇರ್, ವೆಸ್ಟರ್ನ್ ವೇರ್, ಟಿ ಶರ್ಟ್ಸ್ ಕೂಡ ಉಂಟು. ಇದು ಸ್ಟಾರ್ ವಾರ್ಸ್ ಇದು ತುಂಬಾ ಫೇಮಸ್. ಈಗ ತುಂಬಾ ಫ್ಯಾನ್ಸ್ ಇರ್ತಾರೆ ಸ್ಟಾರ್ ವಾರ್ಸ್ ಗೆ. ಮತ್ತೆ ನಮ್ದು ಬ್ರ್ಯಾಂಡ್ ಕೂಡ ಇದೆ, ಮ್ಯಾಂಗೋ, ಪೀಪಲ್, ಇದೆಲ್ಲ ತುಂಬಾ ಫೇಮಸ್ ಬ್ರ್ಯಾಂಡ್ಸ್. ಹೌದು. ಸ್ಪ್ಲಾಶ್ ಸೈಜಿಂಗ್ ಕೂಡ ಉಂಟು. ಲಾರ್ಜ್, ಲಾರ್ಜ್, ಎಕ್ಸೆಲ್ ಎಲ್ಲ ಸೈಜಿಂಗ್ಸ್ ಕೂಡ ಉಂಟು. ಸ್ಯಾಂಪಲ್ ಆಗಿ ಒಂದು ಪೀಸ್ ಇಟ್ಟಿದ್ದೀರಲ್ಲ? ಹೌದು. ಸಮ ಕಲೆಕ್ಷನ್ಸ್ ತುಂಬಾ ಕಲರ್ಫುಲ್ ಉಂಟು. ಅನಿಮಲ್ ಪ್ರಿಂಟ್ಸ್ ಕೂಡ ಈಗ ತುಂಬಾ ಟ್ರೆಂಡ್. ಚೀತಾ ಪ್ರಿಂಟ್ಸ್, ಅನಿಮಲ್ ಪ್ರಿಂಟ್ಸ್, ಫ್ಲೋರಲ್ ಎಂಬ್ರಾಯ್ಡ್ರಿ, ಶೂಕುಂಡು. ಹೌದು. ಇದು ಆಫ್ ಶೋಲ್ಡರ್ಸ್ ಕೂಡ ಉಂಟು. ಸೊ ಎಲ್ಲ ಸೈಜಿಗೆ ಆಫ್ ಶೋಲ್ಡರ್ಸ್ ಬರ್ತದೆ. ಲಾಂಗ್ ಟಾಪ್ಸ್ ಸ್ವಲ್ಪ ಲಾಂಗ್ ಟಾಪ್ಸ್ ಉಂಟು. ಸ್ವಲ್ಪ ಇನ್ನು ಚುಂಬಕ್ ಬ್ರ್ಯಾಂಡ್ ಹಾಗೆ. ಇದು ಒಂದು ಒಳ್ಳೆ ಸೂಪರ್ ಆಗಿದೆ. ಇದು ಲೈಕ್ ಆಯ್ತಾ? ಚೆನ್ನಾಗುಂಟು. ಡಿಸೈನ್ಸ್ ಒಂಥರ 3D ಟೈಪ್ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ಹೌದು, ನಮಗೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಅಲ್ಲ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಅಫೋರ್ಡೇಬಲ್ ಮತ್ತೆ ಕ್ವಾಲಿಟಿ. ಇದು ಕಾಟನ್? ಇದು ಹೌದು, ಇದು ಕಾಟನ್. ಒಳಗೆ ಕಾಟನ್, ಬಟ್ ಹೊರಗೆ ಕಾಟನ್ ಅಲ್ಲಿ ಅವರು ಟ್ರೆಂಡ್ ಮಾಡಿ. ಆಕ್ಚುಲಿ ಹೌದು, ನಮ್ಗೆ ಇಲ್ಲಿ ಚೆನ್ನಾಗಿದೆ ಅಂತ ನಮ್ಮ ಇವಳ ಫ್ರೆಂಡ್ ನಾವು ಸಜೆಷನ್ ಮಾಡಿದ, ಹಾಗಾಗಿ ನಾವು ಬಂದ್ವಿ. ಸೊ ಇದು ರೀಸೆಂಟ್ ಸ್ಲಿಟ್ ಡ್ರೆಸ್ಸಸ್ ಕ್ವಾಲಿಟಿ, ಪಫ್ ಸ್ಲೀವ್ಸ್, ಸ್ಲಿಟ್ ಗೆ ಬರ್ತದೆ. ಇದು ರೀಸೆಂಟ್ ಟ್ರೆಂಡ್, ಹೈ ಅಲ್ಲಿ ಸೆಲ್ ಆಗ್ತಿದೆ. ಲಾಂಗ್ ಇದು ಲಾಂಗ್ ಬಟ್ ನಿಜ ಬರ್ತದೆ. ಸ್ಕ್ವೇರ್ ಮತ್ತೆ ಪಫ್ ಸೈಡ್. ಇದು ಗೌನ್ ಕೂಡ ಹಾಕ್ಬಹುದು, ಇಂಡೋ ವೆಸ್ಟರ್ನ್ ಕೂಡ, ಲೆಗಿನ್ಸ್ ಹಾಕಿ ಕೂಡ ಒಳ್ಳೆ ಮಾಡಿ ಪೇರ್ ಮಾಡಬಹುದು. ಹೌದು, ಇದು ವಿದಿನ್ 900 ಒಳಗೆ. ಹೌದು. ಇದು ರೀಸೆಂಟ್ ಟ್ರೆಂಡ್ಸ್. ಪ್ರೈಸಸ್ ನಾವು ಆಕ್ಚುಲಿ ತುಂಬಾ ಅಫೋರ್ಡೆಬಲ್ ಇಡ್ತೇವೆ. ಹೆವಿ ಕೂಡ ಉಂಟಲ್ಲ? ತುಂಬಾ ಹೆವಿ ಉಂಟು. ಆಲ್ಮೋಸ್ಟ್ ಒಂದು 2 kg ತನಕ ಇಲ್ಲ, 1.5 kg ಇರ್ಬೋದಲ್ಲ. ದೋ ಪ್ಯಾಟರ್ನ್ ತುಂಬಾ ಪ್ಲೇನ್ ಮಾಡಿದ್ದಾರೆ, ಒಳ್ಳೆ ಬಟ್ ಹೆವಿ ಮೆಟೀರಿಯಲ್ ಒಳ್ಳೆ ಮಾಡಿದ್ದಾರೆ. ಹೌದು, ಇದು ಚೆನ್ನಾಗಿದೆ ಕಲರ್. ಅಂದ್ರೆ ಎಲ್ಲರೂ ಹಾಕೊಂಡು ಹೋದಾಗ ಪ್ರತಿಯೊಬ್ಬರು ನಾವು ನೋಡ್ತಾರೆ. ಇದು ನಾನ್ ಯೂಸ್ ಮಾಡುದಿಲ್ಲ, ಇಲ್ಲರೇ ಹೇಳ್ತಿದ್ದೆ. ಆದ್ರೆ ಯೂಸ್ ಮಾಡುವವರು ಮಾತ್ರ ಒಮ್ಮೆ ಒಂದು ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗುಂಟು ಕ್ವಾಲಿಟಿಯಲ್ಲಿ. ಯಾರ್ಸ್ ನೀವು ಚೆನ್ನಾಗಿಲ್ಲ ಅಂತ ಹೇಳಿಕ್ಕೆ ತುಂಬಾ ಚೆನ್ನಾಗುಂಟು, ಸ್ಮೂತ್ ಉಂಟು ಒಳಗಿದು. ನಾವು ಸೇಮ್ ಇದನ್ನೆಲ್ಲ ಈಗ ಮಾಲಲ್ಲೆಲ್ಲ ಹೋಗಿ ನೋಡಿದಾಗ ಆಲ್ಮೋಸ್ಟ್ 3 ಪಟ್ಟು 4 ಪಟ್ಟು ಜಾಸ್ತಿ ಇರುತ್ತೆ ಇದಕ್ಕೆ ಪ್ರೈಸ್ ಎಲ್ಲ. ನಾನು ಪ್ಲಸ್ ಹೇಳ್ತೇನೆ ಕಸ್ಟಮರ್ಸ್ ಗೆ, ಕಂಪೇರ್ ಮಾಡಿ, ಪ್ರೈಸ್ ನೋ ಪ್ರಾಬ್ಲಮ್ ಅಂತ. ಇನ್ನೊಂದು ನಮ್ ತಪ್ಪು ಮಾಡ್ತೀವಿ, ಏನಂತ ಆನ್ಲೈನ್ ತಗೊಳ್ತೀವಿ. ಆನ್ಲೈನ್ ಬಂದ ನಂತರ ಗೊತ್ತದು ಏನು ಎಲ್ಲ ತುಂಬಾ. ಹೌದು, ಆನ್ಲೈನ್ ನೋಡ್ಬೋದು, ಬಟ್ ದ ಥಿಂಗ್ ಇಸ್ ಫಿಟ್ಟಿಂಗ್ಸ್ ಮತ್ತೆ ಕಳಿಸೋದು ತುಂಬಾ ಕಷ್ಟ. ಬಟ್ ಇಲ್ಲಿ ಜಸ್ಟ್ ಮ್ಯಾಂಗ್ಳೂರ್ ವಿದಿನ್ 10 minutes ನಾವು ರೀಚ್ ಆಗ್ಬಹುದು. ಸೊ ದಟ್ ಇಸ್ ಒನ್ ಬೆನಿಫಿಟ್. ಪ್ಲಸ್ ನಾನು ಹೇಳ್ತೇನೆ, ಕಂಪೇರ್ ಮಾಡಿ ಪ್ರೈಸಸ್ ಅಂಡ್ ಬೈ. ಇಲ್ಲ, ಆಕ್ಚುಲಿ ನಾವು ಸಿಟಿಲಿ ಹೋಗಿ ತಗೊಳ್ತಿದ್ದಿದ್ದು. ಇಲ್ಲಿ ಒಳ್ಳೆ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿದಕ್ಕೆ ನೋಡು ಅಂತ ನಾವು ಬಂದಿದ್ವಿ. ಇಲ್ಲ, ನಮ್ಗೆ ಇಷ್ಟ ಆಯ್ತು ಆಕ್ಚುಲಿ.
ತುಂಬಾ ಚೆನ್ನಾಗುಂಟು. ನಾನು ಬಂದ ಕೂಡಲೇ ಫಸ್ಟ್ ನೋಡಿದ್ದೆ ಮಕ್ಕಳ ಡ್ರೆಸ್. ಓ ಚಿಕ್ಕ ಇದಲ್ಲ. ಕಾಂಗ್ರಾಟ್ಸ್ ಹೀಗನೆ. ಸೊ ಇಲ್ಲ ನಾ ಎಲ್ಲ ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ. ಮಾಡಿದ್ದು ಮೋಟಿವೇಶನ್. ಸೊ ಇದೆಲ್ಲ ಇಷ್ಟ ತುಂಬಾ. ಕಿಡ್ಸ್ ಓ ಚೆನ್ನಾಗಿದೆ. ನಾನು ಮೊನ್ನೆ ಮಾಲ್ ಅಲ್ಲಿ ಸಹ ಹುಡುಕಿದೆ, ನಂಗೆ ಸಿಕ್ಕಿರ್ಲಿಲ್ಲ. ತುಂಬಾ ಇಷ್ಟ. ಫ್ಯೂಚರ್ ಪ್ಲಾನಿಂಗ್ ಈಗ ತಗೊಳ್ಳಲ್ಲ, ಮೊದಲೇ ಇಟ್ಕೋಬಾರ್ದಂತೆ ತಕೊಂಡು. ಖಂಡಿತ ಮತ್ತೆ ಫುಲ್ ಕೂಡ ಉಂಟು, ರಾಂಪರ್ಸ್ ಉಂಟು. ಮತ್ತೆ ಇದ್ರಲ್ಲಿ ಒಂದು ಬರ್ತದಲ್ಲ ಶೂ ಸಾಕ್ಸ್ ಬರ್ತದಲ್ಲ, ಅದು ಈಗ ಇನ್ನು ಇಡ್ಲಿಲ್ಲ ಅದು, ಬಟ್ ಡೈರೆಕ್ಟ್ ಹೀಗೆ ಹೀಗೆ ಅಲ್ಲ, ಜಸ್ಟ್ ಕವರ್ ಮಾಡ್ಲಿಕ್ಕೆ ತುಂಬಾ ಒಳ್ಳೇದಿದು. ಸಿಂಗಲ್ ಜಿಪ್ ಬರ್ತದೆ. ಮತ್ತೆ ಇಲ್ಲಿ ಸೈಡಿಗೆ, ಯಾಕೆಂದ್ರೆ ಇಲ್ಲಿ ಮಧ್ಯ ಕಷ್ಟ ಆಗ್ತದಲ್ಲ, ಡೈರೆಕ್ಟ್ ಡೈರೆಕ್ಟ್. ಈಗ ಜಿಪ್ ತುಂಬಾ ಈಸಿ ಮಕ್ಕಳಿಗೆ ಹಾಕ್ಲಿಕ್ಕೆ. ನನ್ನ ಅಕ್ಕಂದು ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅದ್ರ ಮೇಲೆ. ಐ ಡಿಸೈಡೆಡ್ ಟು ಬ್ರಿಂಗ್ ವಿತ್ ದ ಜಿಪ್. ಬಟನ್ ಸ್ವಲ್ಪ ಟೈಮ್ ಆಗ್ತದೆ, ಜಿಪ್ ಕ್ವಿಕ್ಲಿ ಮಕ್ಕಳು ಬಿಡುದಿಲ್ಲ, ಒದ್ದಾಡ್ತಾ ಇರ್ತಾರೆ. ಸೊ 1 year ಇದು ನಾನು ಬರ್ತೀನಿ, ಇದನ್ನ ತಗೊಳ್ಳಿಕ್ಕೆ ಆಗ ಇನ್ನೊಂದು ವಿಡಿಯೋ ನೋಡು. ಆಕ್ಚುಲಿ 3-4 ತಿಂಗಳು ಯಾಕಂತ ಹೇಳಿದಂತಂದ್ರೆ ಇಷ್ಟು ದಿನ ನಾವು ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ, ಬಟ್ ಮಾಡ್ಬೇಕು ಅಂತ ಎನಿಸ್ತಾ ಇದ್ವಿ. ಅದು ಈಗ ಇಲ್ಲಿ ಮಕ್ಕಳು ಬಟ್ಟೆ ನೋಡುವಾಗ ಬಾಯಲ್ಲಿ ಬಂದು ಬಿಡ್ತು. ಆಕ್ಚುಲಿ ನೀನು ಹೇಳು. ಹೌದು, ಈಗ 4 month ಫುಲ್ ಆಗಿದ್ದು, 5 month. ಆಕ್ಚುಲಿ ನಾವು ಎಲ್ಲಿ ಸ್ವಲ್ಪ ದಿನ ಹೋಗ್ಲಿ ಅಂತ ಸುಮ್ಮನೆ ಇದ್ವಿ, ಬಟ್ ಮಕ್ಕಳ ಬಟ್ಟೆ ನೋಡಿ ತುಂಬಾ ಚೆನ್ನಾಗಿದೆ, ಏನ್ ತಡ್ಕೊಳ್ಲಿಕ್ಕೆ ಆಗಿಲ್ಲ. ಇಷ್ಟ ಸಹ ಆಯ್ತು. ಹಾಗೇನೆ ಚೆನ್ನಾಗುಂಟು. ಬಾಯಿ ತಪ್ಪಿ ಹೇಳಿ ಸಹ ಬಿಟ್ಲು. ನಾವು ಯಾವಾಗಲೂ ಮಕ್ಕಳಿಗೆ ಒಂದು ಸ್ವಲ್ಪ ಕಂಫರ್ಟ್ ಇರುವ ಡ್ರೆಸ್ ನಾವು ಕಲೆಕ್ಷನ್ ಮಾಡ್ತೀವಿ. ಯಾಕಂದ್ರೆ ಈಗಿನ ವೆದರಿಗೆ ತುಂಬಾ ನಮ್ಗೆ ಇಲ್ಲಿ ಒಂದು ಸಿಲ್ಕ್ ಬಟ್ಟೆ ಹಾಕಿದ್ರೆ ನಮ್ಗೆ ಕೂರಕ್ಕಾಗಲ್ಲ, ಅಷ್ಟು ಸೆಕೆ ಇರ್ತದೆ. ಪಾಪ ಇವ್ರು AC ಎಲ್ಲ ಆನ್ ಮಾಡಿದ್ರೆ ಹಾಗೆ ನಮ್ಗೆ ಒಳಗೆ ಗೊತ್ತಾಗ್ತಾ ಇಲ್ಲ ಎಂತದ್ ಸಹ. ಹೊರಗೆ ಹೋದ್ರೆ ಗೊತ್ತಾಗ್ತದೆ. ಇಲ್ಲಿ ಮಕ್ಕಳ ಬಟ್ಟೆ ಮತ್ತೆ ದೊಡ್ಡವರದಾಗೆ ಕ್ವಾಲಿಟಿ ಈಗ ಯಾವ ರೀತಿ ಕಾಂಪ್ರಮೈಸ್ ಮಾಡುವ. ಮತ್ತೆ ಇನ್ನು ಕೆಲವು ಐಟಮ್ ಇದೆ. ಇದು ಫ್ಯಾನ್ಸ್, ಇದು ಹ್ಯಾಟ್ ಸಹ ಇಲ್ಲಲ್ಲ, ಓಕೆ ಹ್ಯಾಟ್ ಅಲ್ಲ, ಇಲ್ಲಿರುವಂತದ್ದು ಇದು ಲೇಟೆಸ್ಟ್ ಫೇಸ್ ಇಯರಿಂಗ್ಸ್, ಫೇಸ್ ಕಲೆಕ್ಷನ್ಸ್. ಓಹೋ ಇದು ಫೇಸ್ ಅಲ್ಲ, ಫೇಸ್ ಇದು ಇಯರಿಂಗ್ಸ್ ಒಂದು ಹಾಫ್ ಫೇಸ್, ಹಾಫ್ ಫೇಸ್ ಅಲ್ಲ. ಮತ್ತೆ ಇದು ಲೇಟೆಸ್ಟ್ ಕಲೆಕ್ಷನ್, ಕಾಫಿ ಜಗ್, ಟೀ ಪಾಟ್ ಹೇಳ್ತಾರೆ. ಸೊ ಇದು ಇಂಡೋ ವೆಸ್ಟರ್ನ್ ಕೂಡ ಆಗ್ಬೋದು. ಇದು ಮೆಟಲ್. ಹೌದು. ಓಕೆ ಓಕೆ, ಇದು ಹೌದಾ? ಇದು ಟ್ಯಾಸಲ್ ಅಂತ ಹೇಳ್ತಾರೆ. ಜಸ್ಟ್ ಥ್ರೆಡ್ ಅಲ್ಲಿ ಮಾಡ್ತಾರೆ ಟ್ಯಾಸಲ್ಸ್. ಇದು ಯಾವ ಟೈಪ್ ಎಂತ ಮೇಡಮ್ ಇದು? ಇದು ವೆರಿ ಅಫೋರ್ಡೆಬಲ್, ತುಂಬಾ ಎಕ್ಸ್ಪೆನ್ಸಿವ್ ಇದೆ, ಬಟ್ ನಾವು ಇಲ್ಲಿ ವೆರಿ ಅಫೋರ್ಡೆಬಲ್ ಅಲ್ಲಿ ಸೆಲ್ ಮಾಡ್ತೇವೆ. ಇದು ಅಗೇನ್ ಇಂಡೋ ವೆಸ್ಟರ್ನ್ ಆಗ್ಬಹುದು, ಸ್ಪೆಷಲಿ ಗೌನ್ಸ್, ಸಾರಿಗೆ ಇದೆಲ್ಲ ಬಾರಿ ಒಳ್ಳೆ ಕಾಣ್ತದೆ. ವೆರಿ ನೈಸ್. ಇದು ಒಂದು ಎಷ್ಟು ಪ್ರೈಸ್ ಇದೆ? ಇದು 75ಗೆ, which is very affordable. 75 rupees. Yes, only 75 rupees ಖಾಲಿ. Yes. ಸೌಮ್ಯ 75 ರೂಪೀಸ್ಗೆ ಒಂದು, ನಾನು ಆಲ್ಮೋಸ್ಟ್ ಒಂದು 300 to 400 ಅಂತ ಅನ್ಕೊಂಡಿದ್ದೆ. 75 ರೂಪೀಸ್ ನನಗೆ ಆಶ್ಚರ್ಯ ಅನಿಸ್ತು. ಶೋಕುಂಡು ಅಪ್ಪು ಬಂದಿಪ್ಪುಗಾನೆ ನಾನು ಯೂಸ್ ಮಾಡಲ್ಲ, ಇಲ್ಲದ್ರೆ ಖಂಡಿತ ಪರ್ಚೇಸ್ ಮಾಡಿದ್ದೆ. ಅಂದ್ರೆ ನಾನು ಆಕ್ಚುಲಿ ನಾನು ಅದಕ್ಕೆ ಪ್ರೈಸ್ ಹೇಳಿದೆ ಎಷ್ಟು ಇರ್ಬೋದು ಅಂತ. 75 ರೂಪೀಸ್ ಅಂತಂದ್ರೆ ನಮ್ದು 50 ಇಂದ ಸ್ಟಾರ್ಟ್ ಆಗ್ತದೆ ರೇಂಜ್. ಗೆಲ್ಲ ಜಸ್ಟ್ 50 ರೂಪೀಸ್. ಹೌದಾ? ಓಕೆ ಓಕೆ. ಮತ್ತೆ ಈವನ್ ಇಂಡಿಯನ್ ವೇರಿಗೆ ಇದೆಲ್ಲ ಎಷ್ಟು? 75 ರೂಪೀಸ್. ಇದು 75. ಇನ್ನೇನ್ ಬೇಕು, ನಾವು ಆನ್ಲೈನ್ ಹೋಗೋದು ಬೇಕಾಗಿಲ್ಲಲ್ಲ, ಇಲ್ಲ ಸಿಗ್ತದೆ. ಆನ್ಲೈನ್ 75 ಅಲ್ಲ, ಆಲ್ಮೋಸ್ಟ್ ಅವ್ನು 300-400 ಹಾಕಿರ್ತಾರೆ, ಡೆಲಿವರಿ ಫ್ರೀ ಇರುತ್ತೆ ಅಷ್ಟೇ. ಇದು ಪ್ಲೇನ್ ಇದ್ರೆ ಕೂಡ, ಸಿಂಪಲ್ ಇದ್ರೆ ಕೂಡ ಅದು ಸ್ವಲ್ಪ ಶೈನಿಂಗ್ ಎಲ್ಲ ಇದೆ. ಡಿಸೈನ್ ಕರೆಕ್ಟ್ ನಿಮಿಷ ನೋಡಿ, ಇದು ಶೈನಿಂಗ್ ಆಗುತ್ತೆ. ನಿಮ್ಗೆ ಇಲ್ಲಿ ಅಷ್ಟೊಂದು ಗೊತ್ತಾಗ್ತಿಲ್ಲ ಲೈಟಿಗೆ, ಬಟ್ ಎದುರುಗಡೆ ಕ್ಲೀನ್ ಕಾಣುತ್ತೆ ನಮ್ಗೆ ಇಲ್ಲಿ. ನೈಟ್ಗೆ ಪಿಕಾಕ್ ಶೇಡ್ ಅಲ್ಲಿ. ಆಕ್ಚುಲಿ ಇಲ್ಲ, ನಮ್ಗೆ ಇಲ್ಲಿ ಬೇರೆ ಕಲರ್ ಉಂಟು, ಮುಂಬೈಯಲ್ಲಿ ಬೇರೆ ಕಲರ್ ಕಾಣ್ತುಂಟು ಅಲ್ಲ, ಡಿಫ್ರೆನ್ಸ್ ಉಂಟು ಕಲರ್. ಡಬಲ್ ಕಲರ್ ಆಕ್ಚುಲಿ, ಇದರಲ್ಲಿ ಬೇರೆ ಕಾಣ್ತಾ ಉಂಟು.
ಇದು ಸೇಮಾ? ಹಾ ಸೇಮ್ ನೋಡಿ ಹತ್ತಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನೋಡಿ. ವಿದಿನ್ ಒಂದು 400 ಎರಡು ಮೂರು ಕಲರ್ ಕಾಣುತ್ತೆ ಈಗ ಇದು ಮಾಡಿದಾಗ. ಇವನ್ ಹುಡುಕ್ತಾ ಇದ್ದಾನೆ, ಇವಳಿಗೆ ಅಂತ ಹೊಡಿತಾನೆ. ಇಲ್ಲಿ ಗರ್ಲ್ಸ್ ಇದು ಮತ್ತೆ ಬೇಬೀಸ್ ಇದು ಉಂಟು ಡ್ರೆಸ್. ಅಪ್ಪು ನಮ್ ಬಟ್ಟೆ ಇಲ್ಲ ಅಂತೆ. ಇದು ನಮ್ಗೆ ಡ್ರೆಸ್ ಹಾಕಿ ನೋಡ್ಲಿಕ್ಕೆ ಅಂತೆ. ಅದಕ್ಕೆ ಡಿಸೈನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಹೌದು, ನಾನು ಬಂದಿದ್ದು ಡಿಸೈನ್ ನೋಡಿನೇ, ಇದು ಡಿಸೈನ್ ಚೆನ್ನಾಗಿತ್ತು. ನಾನೊಂದು ವಾಲ್ ಅಂತ ಅಥವಾ ಸಾರಿ ಡೋರ್ ಅಂತ ತಿಳ್ಕೊಂಡೆ, ಆಮೇಲೆ ನೋಡುವಾಗ ಇಲ್ಲದು ಗ್ಲಾಸ್ ಇಟ್ಟಿದ್ದು. ನಾನು ಸಹ ಚೆನ್ನಾಗಿ ಕಾಣ್ತಿದ್ದೀನಿ ಗ್ಲಾಸ್ ಸಹ. ಸೊ ವೆಸ್ಟರ್ನ್ ವೇರ್ ಅಲ್ಲಿ ಶಾರ್ಟ್ ಡ್ರೆಸ್ಸಸ್ ಕೂಡ ಸೀಕ್ವೆನ್ಸ್, ವಿದೌಟ್ ಸೀಕ್ವೆನ್ಸ್ ಕೂಡ ಪ್ಲೇನ್ ವೆಲ್ವೆಟ್ ಅಲ್ಲಿ ಕೂಡ ಬರ್ತದೆ. ಸೊ ಫುಲ್ ಸ್ಲೀವ್ಸ್ ಅಲ್ಲಿ ವೆಲ್ವೆಟ್ ವಿತ್ ಸೀಕ್ವೆನ್ಸ್ ಬೇಡ ಆದ್ರೆ ಜಸ್ಟ್ ಶೈನಿಂಗ್ ಅಲ್ಲಿ ಕೂಡ ವೆಸ್ಟರ್ನ್ ವೇರ್ ಬರ್ತದೆ. ಶೈನಿಂಗ್ ಇಲ್ಲ ಏನಿಲ್ಲ, ನಾನು ನೋಡ್ತಿದ್ದೀನಿ. ಯಾಕಂದ್ರೆ ಆಲ್ಮೋಸ್ಟ್ ಈ ಬಟ್ಟೆ ಮುಟ್ಟಿದಾಗ ಎಲ್ಲ ಕೈಲಿ ಅಂಟಿರುತ್ತೆ, ಬಟ್ ಇದರಲ್ಲಿ ಏನಿಲ್ಲ. ಮತ್ತೆ ಫುಲ್ ಸ್ಲೀವ್ಸ್ ಪ್ಯಾಂಟ್ ಕೂಡ ಬರ್ತದೆ. ಓಕೆ, ಇದೆಲ್ಲ ಸೆಟ್ ನಿಮ್ದಲ್ಲ? ಸೆಟ್ ಅಲ್ಲಿ ಬರ್ತದೆ. ಇದು ಅಗೇನ್ ವೆಸ್ಟರ್ನ್ ವೇರ್ ಅಲ್ಲಿ ತುಂಬಾ ಟ್ರೆಂಡ್. ಓಕೆ, ಇದೆಲ್ಲ ನೋಡ್ಬೇಕಂದ್ರೆ ನೀವು ಶಾಪ್ ವಿಸಿಟ್ ಮಾಡೋದು ಬೆಸ್ಟ್. ಯಾಕಂದ್ರೆ ಎಲ್ಲ ವಿಡಿಯೋ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಷ್ಟೊಂದು ಉಂಟು, ವೆರೈಟೀಸ್ ಉಂಟು ನೋಡಿ. ಎಲ್ಲ ನೋಡ್ಬೇಕಂದ್ರೆ ಒಮ್ಮೆ ವಿಸಿಟ್ ಕೊಟ್ಟು ಕ್ಲೀನಾಗಿ ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕು ಅದನ್ನ ಪರ್ಚೇಸ್ ಮಾಡಲಿಕ್ಕೆ ಬೇಡ ಅಂದ್ರೆ ಪರವಾಗಿಲ್ಲ, ಒಮ್ಮೆ ವಿಸಿಟ್ ಕೊಟ್ಟು ನೋಡಿ. ಯಾಕಂದ್ರೆ ನಮ್ಮ ಹತ್ತಿರದಲ್ಲಿ ಏನಿದೆ ನಮ್ಗೆ ಗೊತ್ತಾಗಬೇಕು. ನೀವು ನೋಡಿದಾಗ ಒಂದು ಐಡಿಯಾ ಬರುತ್ತೆ ನಿಮಗೆ, ಬಟ್ಟೆ ಹೇಗಿರುತ್ತೆ ಅಥವಾ ನಮ್ಮ ಪ್ರೈಸ್ ಏನಿರುತ್ತೆ ಲೋಕಲ್ ಮಾರ್ಕೆಟ್ ಅನ್ನೋದೊಂದು ಐಡಿಯಾ ಬರುತ್ತೆ. ನೋಡಿದ್ರೆ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು ಇವರ ಪ್ಲಾನಿಂಗ್ ಅಂತ ತಿಳ್ಕೊಳ್ಳೋ, ಅಂದರೆ ಅಂಗಡಿ ಎಷ್ಟು ಗಂಟೆ ಓಪನ್ ಇರುತ್ತೆ, ಯಾವಾಗೆಲ್ಲ ಇರುತ್ತೆ ಅಂತ ಅದನ್ನ ಕೇಳುವ. ಮೇಡಮ್ ಇಲ್ಲೇ ಇದ್ದಾರೆ. ಮೇಡಮ್ ನಾರ್ಮಲ್ ಆಗಿ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ನಿಮ್ಮ ಶಾಪ್? ಮೋಸ್ಟ್ಲಿ ಮಾರ್ನಿಂಗ್ 10:30, 11 ಮತ್ತೆ ಸಂಜೆ 8:30, 9 ತನಕ ಕೂಡ ಇರುತ್ತೆ. ಹೌದು, ನಂಬರ್ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಇಲ್ಲಾಂದ್ರೆ ಜಸ್ಟ್ ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿದ್ರೆ ಓರ್ ಬ್ಲಾಸಮ್ಸ್ ಬುಟೀಕ್ ಅಂತ ಅಲ್ಲಿ ನಂಬರ್ ಸಿಗ್ತದೆ. ಇಲ್ಲಾಂದ್ರೆ ಒಂದು ಮೆಸೇಜ್ ಕೂಡ ಹಾಕ್ಬಹುದು. ನಾವು ಇಲ್ಲೇ ಇರ್ತೇವೆ, ನೀವು ಆಫ್ ಟೈಮಿಗೆ ಕೂಡ ಬಂದ್ರೆ, ಏನು ಅರ್ಜೆಂಟ್ ಇದ್ರೆ ನಾವು ವಿಲ್ ಓಪನ್ ಫಾರ್ ಯು. ಓಕೆ, ನಾವು ಸೇಮ್ ಪ್ರಮೈಸಸ್ ಅಲ್ಲಿಯೇ ಇರೋದು. ಇಲ್ಲೇ ಮನೆ ಸೈಜ್. ಹೌದು, ಕರೆಕ್ಟ್. ಸೊ ನಂಬರ್ ಒಂದು ಕಾಲ್ ಮಾಡಿ ಹೇಳಿದ್ರೆ, ಒಂದು ಪ್ರೀ ಬುಕ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೆ ನಮ್ದು. ಓಕೆ, ಅದರಲ್ಲೆಲ್ಲ ಕ್ಯಾಟಲಾಗ್ ಇದೆಯಾ? ಎಸ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫೋಟೋಸ್ ಹಾಕಿ ಇರ್ತೇನೆ. ಬಟ್ ನಾನು ಹೇಳುದು ಮ್ಯಾಂಗ್ಳೂರಲ್ಲಿ ಇದ್ರೆ ಪ್ಲೀಸ್ ಕಮ್ ಅಂಡ್ ವಿಸಿಟ್. ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ನಾನು ಹೈಯೆಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕುದು, ಯಾಕಂದ್ರೆ ಆನ್ಲೈನ್ ಡೆಲಿವರಿಗೆ. ನೀವು ಆನ್ಲೈನ್ ಮಾಡ್ತಿದ್ದೀರಾ? ಎಸ್, ಆನ್ಲೈನ್ ಆಲ್ ಓವರ್ ಇಂಡಿಯಾ. ಆರ್ಡರ್ ಇನ್ಸ್ಟಾಗ್ರಾಮ್ ಮಾಡಿದ್ರೆ ಮಾಡಿದ್ದಾರೆ, ತುಂಬಾ ಜನರು ಮಾಡಿದ್ದಾರೆ. ಈಗ ಮಾಡಿದ್ರೆ ಕಳ್ಸಿಕೊಡ್ತೀವಿ. ಎಸ್, ಕರೆಕ್ಟ್. ವೆರಿ ಮಿನಿಮಲ್ ಡೆಲಿವರಿ ಚಾರ್ಜಸ್, ಸೊ ಡೋಂಟ್ ವರಿ. ಒಳ್ಳೆ ಪ್ಯಾಕಿಂಗ್ ಮಾಡಿ, ನೀವು ಹೇಗೆ ಫೋಟೋದಲ್ಲಿ ಇದೆ ಸೇಮ್ ಕ್ವಾಲಿಟಿ ಐಟಮ್ಸ್ ನಿಮ್ಗೆ ಸಿಗ್ತದೆ. ಹೌದು, ಕರೆಕ್ಟ್. ಮತ್ತೆ ರಜೆ ಅಂತ ಏನಾದ್ರು ಇದೆಯಾ? ಸಂಡೇಸ್ ನಾವು ಕ್ಲೋಸ್ ಇಡ್ತೇವೆ, ಬಟ್ ಏನು ಅರ್ಜೆಂಟ್ ಇದ್ರೆ ಕಾಲ್ ಮಾಡಿದ್ರೆ ನಾವು ಬರ್ತೇವೆ. ಹೌದು, ಮಂಡೇ ಟು ಫ್ರೈಡೇ, ಈವನ್ ಪಬ್ಲಿಕ್ ಹಾಲಿಡೇಸ್ ನಾವು ಓಪನ್ ಇಡ್ತೇವೆ. ಗೂಗಲ್ ಸರ್ಚ್ ಮಾಡಿ, ಮತ್ತೆ ಏನಾದ್ರೂ ಕೂಡ ಕಾಲ್ ಮಾಡಿ. ಸೊ ವಿ ಆರ್ ಆಲ್ವೇಸ್ ದೇರ್. ನಂಗೆ ಲೊಕೇಶನ್ ಕರೆಕ್ಟ್ ಹೇಳ್ಬೋದು? ಇಲ್ಲಿ ಕಲ್ಪನೆ ಗ್ರೌಂಡಿನ ರೈಟ್ ನೆಕ್ಸ್ಟ್ ಗೆ ಒಲಿಂಪಿಯಾ ರೆಸಿಡೆನ್ಸ್ ಅಂತ ಉಂಟು, ಅಲ್ಲಿ ಓರ್ ಬ್ಲಾಸಮ್ಸ್ ಬುಟಿಕ್ ನಿಮ್ಗೆ ಸಿಗ್ತದೆ. ಕರೆಕ್ಟ್, ನೆಕ್ಸ್ಟ್ ಟು ಕಲ್ಪನೆ ಗ್ರೌಂಡ್. ಥ್ಯಾಂಕ್ ಯು. ಹಾಗೆ ಇನ್ಸ್ಟಾಗ್ರಾಮ್ ಐಡಿ ಇದೆ, ಆ ಐಡಿ ಸಹ ನೋಡಿ ಇಲ್ಲಿ ಡಿಸ್ಪ್ಲೇ ಬರ್ತಾ ಉಂಟು, ಇದಕ್ಕೆ ನೀವು ಮಾಡ್ಬೋದು. ಹಾಗೆ ಈ ಇನ್ಸ್ಟಾಗ್ರಾಮ್ ಐಡಿನ ಸರ್ಚ್ ಮಾಡಿ ನೀವು ಅಲ್ಲಿ ಆರ್ಡರ್ ಹಾಕ್ಬೋದು. ಇಲ್ಲ ಅಂತ ನಾನು ಡಿಸ್ಕ್ರಿಪ್ಷನ್ ಸಹ ಐಡಿನ ಕೊಟ್ಟಿರ್ತೀನಿ, ಸಹ ಹೋಗಿ ನೀವು ಅದನ್ನು ಸರ್ಚ್ ಮಾಡ್ಬೋದು. ನಮಗೆ ತುಂಬ ಖುಷಿ ಅನಿಸ್ತು. ಹಾಗೆಯೇ ನಾವು ಖುಷಿ ಪಟ್ಟು ಮಾಡಿದ್ದೆ ಆ್ಯಕ್ಚುಲಿ. ಇಲ್ಲಿ ನಾವು ಬಂದಾಗ ನಮಗೆ ಖುಷಿ ಅನಿಸ್ತು. ಓಕೆ, ನೀವು ಸಹ ಒಂದು ವಿಸಿಟ್ ಕೊಡಿ. ನಮ್ಮ ಹತ್ತಿರದಲ್ಲಿರುವಂಥದ್ದು ಇಂಥ ರೀತಿಯ ಅಂಗಡಿಗಳಿಗೆ ನಾವು ಸಪೋರ್ಟ್ ಮಾಡೋಣ. ನಾವು ಮಾಲಿಗೆ ಹೋಗ್ತೀವಿ ಅಥವಾ ಒಂದು ಆನ್ಲೈನ್ ತಗೊಳ್ತೀವಿ, ಬಟ್ ನಮ್ಮವ್ರು ಯಾರಂದ್ರೆ ಗೊತ್ತಿರಲ್ಲ. ಇಲ್ಲಿ ಬಂದಾಗ ಒಂದು ಸಂಬಂಧ ಬೆಳೆಯುತ್ತೆ ನಮ್ಮ ಮಧ್ಯದಲ್ಲಿ, ಅದೊಂದು ಖುಷಿ ಕೊಡುತ್ತೆ. ಶಾಪಿಂಗ್ ಎಲ್ಲ ಮುಗೀತು. ಬಿಲ್ ಸುಮಾರು ಆಗಿದೆ. ಅಷ್ಟೇನಾಗಿಲ್ಲ, ಬೇರೆ ಕಡೆಗೆ ಹೋಗಿದ್ರೆ ನಂಗೆ ಜಾಸ್ತಿ. ನಿಜವಾಗ್ಲೂ ಹೌದಪ್ಪ, ಆಲ್ಮೋಸ್ಟ್ ನಮಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಒಂದು 50% ಅಂತ ಹೇಳ್ಬೋದು ನಮ್ಗೆ ಕಮ್ಮಿ ಅಂತ ನಮ್ಗೆ ಅನಿಸ್ತು. ಓಕೆ, ಇನ್ನು ಮುಗಿಸ್ಕೊಂಡು ಈಗ ಮನೆ ಹೋಗ್ತಾ ಇದ್ದೀವಿ. ಇನ್ನು ಮನೆ ಹೋಗ್ಬೇಕು, ಹೊಟ್ಟೆ ಬೇರೆ ಹಸಿ ಆಗ್ತಾ ಉಂಟು. ಹೋಗಿ ಇನ್ನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಓಕೆ, ಬಾಯ್.